ಖಾಸಗಿ ರಂಗದ ಪ್ರಮುಖ ಭಾರತೀಯ ವಾಣಿಜ್ಯ ಬ್ಯಾಂಕ್ ಆಗಿರುವಂತಹ ಕರ್ನಾಟಕ ಬ್ಯಾಂಕ್ನ ಮಾಜಿ ಅಧ್ಯಕ್ಷ, ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿ ಜಯರಾಮ್ ಭಟ್ ನಿಧನ ಹೊಂದಿದ್ದಾರೆ. ಇಂದು ಅಪರಾಹ್ನ ಮುಂಬೈಯಿಂದ ವಿಮಾನ ನಿಲ್ದಾಣದಲ್ಲಿ ಬಂದು ಮಂಗಳೂರಿಗೆ ವಿಮಾನ ನಿಲ್ದಾಣದಲ್ಲಿ ಬಂದು ಇಳಿದಾಗ ಈ ಸಂದರ್ಭ ಅವರು ಹಠಾತ್ ಹೃದಯಾಘಾತಕ್ಕೆ ಒಳಗಾಗಿದ್ರು. ಕೂಡಲೇ ಅವರನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅಲ್ಲಿ ಅವರು ನಿಧನವನ್ನು ಹೊಂದಿದ್ದಾರೆ. ಅವರಿಗೆ 72 ವರ್ಷ ವಯಸ್ಸಾಗಿತ್ತು. ಪೊಳಲಿ ಜಯರಾಮ್ ಭಟ್ ಅವರು 1951 ನವೆಂಬರ್ 14ರಂದು ಪೊಳಲಿಯಲ್ಲಿ ಜನಿಸಿದ್ರು. ಪೊಳಲಿ ವಿದ್ಯಾವಿಲಾಸ ಶಾಲೆ, ಗುರುಪುರ ಬೋರ್ಡ್ ಹೈಸ್ಕೂಲ್ ಮತ್ತು ಮಂಗಳೂರಿನ ಸೇಂಟ್ ಅಲೋಷಿಯಸ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆದಿದ್ದ ಅವರು 1972ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದಿದ್ರು. 1986ರಲ್ಲಿ CAIIB ಪರೀಕ್ಷೆಯನ್ನ ಯಶಸ್ವಿಯಾಗಿ ಪೂರ್ತಿಗೊಳಿಸಿದಂತಹ ಬಳಿಕ 1972ರಲ್ಲಿ 3 ತಿಂಗಳ ಕಾಲ ಮುಲ್ಕಿಯಾ ಸರ್ಕಾರಿ ಜೂನಿಯರ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದರು. 1973ರಲ್ಲಿ ಪ್ರೊಬೇಷನರಿ ಅಧಿಕಾರಿಯಾಗಿ ಕರ್ನಾಟಕ ಬ್ಯಾಂಕ್ಗೆ ಸೇರುವ ಮೂಲಕ ಬ್ಯಾಂಕಿಂಗ್ ವೃತ್ತಿ ಜೀವನ ಪ್ರಾರಂಭಿಸಿದ್ರು. 1976ರಲ್ಲಿ ಮ್ಯಾನೇಜರ್ ಹುದ್ದೆಗೆ ಪದೋನ್ನತಿ ಹೊಂದಿದ ಅವರು 14 ವರ್ಷಗಳ ಕಾಲ ವಿವಿಧ ಶಾಖೆಗಳಲ್ಲಿ ಸೇವೆ ಸಲ್ಲಿಸಿದ್ರು. 1993ರಲ್ಲಿ ಬ್ಯಾಂಕಿನ ಮುಖ್ಯ ಕಚೇರಿಯಲ್ಲಿ ಮುಖ್ಯ ಅಕೌಂಟೆಂಟ್ ಆಗಿಯೂ ಕೂಡ ಬಡ್ತಿ ಪಡೆದಿದ್ರು. ಇನ್ನು ಬಳಿಕ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಮತ್ತು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿ ನೇಮಕಗೊಂಡರು. 2005ರಲ್ಲಿ ಚೀಫ್ ಜನರಲ್ ಮ್ಯಾನೇಜರ್ ಹುದ್ದೆಗೇರಿದ್ರು. ಬಳಿಕ ವ್ಯವಸ್ಥಾಪಕ ನಿರ್ದೇಶಕರಾಗಿ ನೇಮಕಗೊಂಡರು. 2009 ಜುಲೈ 14ರಂದು ಬ್ಯಾಂಕ್ನ ಸಿಇಒ ಆಗಿ ಅಧಿಕಾರ ಸ್ವೀಕರಿಸಿದ್ರು. ಸತತ 3 ಅವಧಿಗೆ ಬ್ಯಾಂಕಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಮತ್ತು ಸಿಇಒ ಆಗಿ ಸೇವೆ ಸಲ್ಲಿಸಿ 2017ರಲ್ಲಿ ನಿವೃತ್ತರಾಗಿದ್ರು. ಬಳಿಕ ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ರು. 2007ರಿಂದ 2009ರವರೆಗೆ ಬ್ಯಾಂಕಿನ ಜಂಟಿ ಉದ್ಯಮವಾದ ಯೂನಿವರ್ಸಲ್ ಸೋಂಪೋ ಜನರಲ್ ಇನ್ಶೂರೆನ್ಸ್ ಕಂಪನಿಯ ಮಂಡಳಿಯಲ್ಲಿದ್ದರು. 2010ರಿಂದ 14ರವರೆಗೆ ಇಂಡಿಯನ್ ಬ್ಯಾಂಕ್ಸ್ ಅಸೋಸಿಯೇಷನ್ ನಿರ್ವಹಣಾ ಸಮಿತಿಯ ಸದಸ್ಯರಾಗಿದ್ದರು. ಈ ಅವಧಿಯಲ್ಲಿ ಅವರು ಸದಸ್ಯ ಖಾಸಗಿ ವಲಯದ ಬ್ಯಾಂಕ್ಗಳ IBA ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ರು. ಇನ್ನು ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಅವಧಿಯಲ್ಲಿ ಬ್ಯಾಂಕ್ IT, CSR, MSME ಇತ್ಯಾದಿ ಕ್ಷೇತ್ರಗಳಲ್ಲಿ ಅನೇಕ ಪ್ರಶಸ್ತಿಗಳನ್ನ ಪಡೆದುಕೊಂಡಿದೆ. ಮಂಗಳೂರಿನ ಬ್ಯಾಂಕರ್ಸ್ ಕ್ಲಬ್ನ ಗೌರವಾಧ್ಯಕ್ಷರಾಗಿದ್ದರು. ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ಮತ್ತು ಮಂಗಳೂರು ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಅತ್ಯುತ್ತಮ ವ್ಯವಸ್ಥಾಪಕ ಪ್ರಶಸ್ತಿ, ಎ ಶಾಮರಾವ್ ಸ್ಮಾರಕ ಅತ್ಯುತ್ತಮ ಸಾಧನೆ ಪ್ರಶಸ್ತಿ ಸೇರಿ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದರು. ದೆಹಲಿ ಕನ್ನಡಿಗ ವತಿಯಿಂದ TA ಪೈ ಸ್ಮಾರಕ ಶ್ರೇಷ್ಠ ಬ್ಯಾಂಕರ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ಮಣಿಪಾಲ ವಿಶ್ವವಿದ್ಯಾನಿಲಯ ಅಕಾಡೆಮಿಕ್ ಆಫ್ ಜನರಲ್ ಎಜುಕೇಶನ್ ಮತ್ತು ಸಿಂಡಿಕೇಟ್ ಬ್ಯಾಂಕ್ ಸಂಯುಕ್ತವಾಗಿ ಹೊಸ ವರ್ಷದ ಪ್ರಶಸ್ತಿ 2015 ನೀಡಿ ಗೌರವಿಸಿತ್ತು. ಅವರ ನಿಧನಕ್ಕೆ ಬ್ಯಾಂಕಿನ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ಸಂತಾಪವನ್ನ ಸೂಚಿಸಿದ್ದಾರೆ. ಅನೇಕ ಮಂದಿ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಗುರುವಾರ ಬೆಳಗ್ಗೆ 8ರಿಂದ 9 ಗಂಟೆ ತನಕ AJ ಆಸ್ಪತ್ರೆಯ ಸಭಾಂಗಣದಲ್ಲಿ ಸಾರ್ವಜನಿಕರಿಗೆ ಅವರ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಬಳಿಕ ಪಾರ್ಥಿವ ಶರೀರದ ಅಂತ್ಯ ವಿಧಿವಿಧಾನಗಳು ಮಂಗಳೂರಿನಲ್ಲಿ ನಡೆಯಲಿವೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕಲ್ಕುರ ಪ್ರತಿಷ್ಠಾನದ ಅಧ್ಯಕ್ಷರು ಪ್ರದೀಪ್ ಕುಮಾರ್ ಕಲ್ಕುರ ಅವರಿದ್ದಾರೆ. ಪ್ರದೀಪ್ ಕುಮಾರ್ ಕಲ್ಕುರ ಅವರೇ, ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಕರ್ನಾಟಕ ಬ್ಯಾಂಕ್ನ ಮಾಜಿ ಅಧ್ಯಕ್ಷರು ಪಿ ಜಯರಾಮ್ ಭಟ್ ಇನ್ನಿಲ್ಲ ಅನ್ನುವಂಥದ್ದು ನಿಜವಾಗ್ಲೂ ಕೂಡ ಬಹಳಷ್ಟು ಬೇಸರ ತರುವಂತಹ ಸಂಗತಿ. ನಮ್ಮ ಕರಾವಳಿ ಭಾಗಕ್ಕೆ ಕರ್ನಾಟಕ ಬ್ಯಾಂಕ್ ನೀಡಿರುವಂತಹ ಕೊಡುಗೆ ಅತ್ಯದ್ಭುತವಾಗಿರುವಂತದ್ದು. ಇವೆಲ್ಲದರ ನಡುವೆ ಪಿ ಜಯರಾಮ್ ಭಟ್ ಅವರ ಆಡಳಿತ ಸಂದರ್ಭವು ಕೂಡ ಕರ್ನಾಟಕ ಬ್ಯಾಂಕ್ ಬಹಳಷ್ಟು ಯಶಸ್ಸನ್ನ ಅಭಿವೃದ್ಧಿಯನ್ನ ಕಂಡಿತ್ತು. ಏನ್ ಹೇಳ್ತೀರಾ ಸರ್ ಈ ಸಂದರ್ಭ? ಪ್ರದೀಪ್ ಕುಮಾರ್ ಕಲ್ಕುರ ಅವರು. ನೋಡಿ, ಭಾರತದ ಸರ್ವಾಂಗೀಣ ಪ್ರಗತಿಯ ವ್ಯವಸ್ಥೆಯಲ್ಲಿ ನಮ್ಮ ಕರಾವಳಿಯ ಕೊಡುಗೆ ದೊಡ್ಡದು. ಅದರಲ್ಲೂ ಕರ್ನಾಟಕ ಬ್ಯಾಂಕ್ ಇದೊಂದು ಪ್ರತಿಷ್ಠಿತ ಬ್ಯಾಂಕ್. ಈ ಬ್ಯಾಂಕಿನನ್ನು ಸಾಧನೆಯ ಉತ್ತುಂಗಕ್ಕೆ ಏರಿದಂತಹ ವ್ಯವಸ್ಥೆಗಳಲ್ಲಿ ಜಯರಾಮ್ ಭಟ್ರವರ ಕೊಡುಗೆ ಅದು ಬಹಳ ದೊಡ್ಡದು. ತಾನು ಬೆಳೆದದ್ದಲ್ಲದೆ ಬ್ಯಾಂಕ್ ಅನ್ನು ಒಂದರ್ಥದ ಅಂತಾರಾಷ್ಟ್ರೀಯ ಮಟ್ಟದ ಬ್ಯಾಂಕಿಂಗ್ ಆಗಿ ಪರಿವರ್ತಿಸಿದಂತ ಕೀರ್ತಿ ಅದು ಜಯರಾಮ್ ಭಟ್ರಿಗೆ ಸಲ್ತದೆ. ಬರೀ ಬ್ಯಾಂಕು ಕೇವಲ ಆರ್ಥಿಕ ವ್ಯವಹಾರ ಮತ್ತು ಲಾಭ ಗಳಿಸುವ ಯಂತ್ರವನ್ನ
ಎನ್ನುವಂತ ಚಿಂತನೆಯನ್ನು ಬದಿಗಿರಿಸಿ ಈ ದೇಶದ ಅಥವಾ ನಮ್ಮ ಈ ಪ್ರದೇಶದ ಅಥವಾ ನಮ್ಮ ಈ ರಾಜ್ಯದ ಎಲ್ಲ ವ್ಯವಸ್ಥೆಗಳಲ್ಲಿ ಸಾಹಿತ್ಯ, ಸಾಂಸ್ಕೃತಿಕ, ಧಾರ್ಮಿಕ, ಸಮಾಜಮುಖಿ ಮತ್ತು ರಾಷ್ಟ್ರೀಯ ಎಲ್ಲ ನೆಲೆಗಳಲ್ಲಿ ಬ್ಯಾಂಕಿಂಗ್ನ ವ್ಯವಸ್ಥೆಗಳ ಸೇವೆಯನ್ನು ಕೊಡಮಾಡಿದಂತ ಮಹಾಧೀಮಂತ ನಾಯಕ ಅವರು ಜಯರಾಮ್ ಭಟ್ರು. ಮರೆಯಲಾರದ ಮಹನೀಯರು ಎನ್ನುವಂತ ಪಟ್ಟಿಯಲ್ಲಿ ನಾವು ಕಡಾಖಂಡಿತವಾಗಿ ಈ ಜಿಲ್ಲೆಯ ನೂರಾರು ಗಣ್ಯರುಗಳ ಹೆಸರಿನ ಮಧ್ಯದಲ್ಲಿ ಇವರನ್ನು ನಾವು ಸೇರಿಸ್ಕೊಳ್ಬಹುದು ಅಂತ ಹೇಳುವಂಥದ್ದು ನಿರ್ವಿವಾದ. ಅದಕ್ಕೆ ಸಾಕ್ಷಿಯೇ ಅವರ ನಿವೃತ್ತ ಜೀವನದ ನಂತರ ಜಯರಾಮ ವಂದನ ಅಂತ ಪೂಜ್ಯ ಹೆಗಡೆಯವರು ಇವರ ಎಲ್ಲರ ಉಪಸ್ಥಿತಿಯಲ್ಲಿ ನಾವೇನು ಪುರಭವಂದನ ಮಾಡಿತ್ತು, ಕಿಕ್ಕಿರಿದು ಬಂದಂತ ಜನಸ್ತೋಮವೇ ಅದಕ್ಕೆ ಸಾಕ್ಷಿ ಅಂತ ನಾನು ಈ ಸಂದರ್ಭದಲ್ಲಿ ಅದನ್ನು ನೆನಪಿಸಿಕೊಳ್ತೇನೆ. ನಿಗರ್ವಿ ಶ್ರಮದಿಂದ ಬದುಕನ್ನು ಕಟ್ಟಿಕೊಂಡವರು, ಒಂದು ಕೊಳಲಿಯ ಪೌರೋಹಿತ್ಯ ಕುಟುಂಬದಲ್ಲಿ ಹುಟ್ಟಿ ದಿನಕ್ಕೆ ಬಹುಶಃ 8-10 ಮೈಲು ನಡೆದುಕೊಂಡು ಬಂದು ಗುರುಪುರದ ಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಕಲಿತು ತದನಂತರ ಹೀಗೆ ಮೊದಲಿಂದ ರ್ಯಾಂಕಿಂಗ್ ವಿದ್ಯಾರ್ಥಿಯಾಗಿ ಹಂತವಾಗಿ ಬ್ಯಾಂಕಿನಲ್ಲಿ ಸುಮಾರು 4 ದಶಕಗಳ ಕಾಲ ಸೇವೆ ಸಲ್ಲಿಸಿದಂತ ದೊಡ್ಡ ರೆಕಾರ್ಡ್ ಅವರು. ಬ್ಯಾಂಕಿನ 5 ದಶಕಗಳ ಕಾಲ ಬ್ಯಾಂಕಿನ ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿದ್ರು ಈಗಾಗಲೇ ಮಹಾಬಲೇಶ್ವರ ಎಕ್ಸ್ ಚೇರ್ಮನ್ ಅವರು. ಅವರ ಎಲ್ಲ ಸ್ತರದ ಬ್ಯಾಂಕಿಂಗಿನ ಉದ್ಯೋಗಿಗಳು ಅವರನ್ನು ಕಾಯವಾಚ ಮನಸ್ಸ ಸ್ಮರಿಸ್ತಾರೆ. ಬರೀ ಬ್ಯಾಂಕಿನ ಉದ್ಯೋಗಿಗಳಲ್ಲ, ಸರ್ವ ರೀತಿಯ ಸಾರ್ವಜನಿಕರು, ಉದ್ಯಮಪತಿಗಳು, ಧಾರ್ಮಿಕ ನಾಯಕರು ಎಲ್ಲರೂ ಅವರನ್ನು ಸ್ಮರಿಸ್ತಾರೆ. ಅದಕ್ಕೆ ಕಾರಣ ಅವರ ಒಂದರ್ಥದ ನಿಷ್ಕಲಂಕವಾದಂತಹ ಜನರ ಜೊತೆಗಿನ ಅವರು ಬೆಸೆದುಕೊಂಡಂತ ರೀತಿ. ನಾವು ದೊಡ್ಡ ಒಂದು ಈ ಜಿಲ್ಲೆಯ ದೊಡ್ಡ ಆಸ್ತಿಯನ್ನು ನಮ್ಗೆ ಕಳೆದುಕೊಂಡಂತ ಅನುಭವ ನಮ್ಮೆಲ್ಲರದ್ದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಿಜ ಸರ್. ಈಗ ಗುರುವಾರ ಬೆಳಗ್ಗೆ 8ರಿಂದ 9 ಗಂಟೆ ತನಕ ಎಜೆ ಆಸ್ಪತ್ರೆಯ ಸಭಾಂಗಣದಲ್ಲಿ ಸಾರ್ವಜನಿಕರಿಗೆ ಅವರ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಅನ್ನುವಂತಹ ಮಾಹಿತಿ ನಮ್ಗೆ ಬಂದಿರುವಂತದ್ದು. ಈ ಬಗ್ಗೆ ಅಂತಿಮ ವಿಧಿವಿಧಾನಗಳ ಬಗ್ಗೆ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರಿಗೆ ಏನಾದ್ರು ಮಾಹಿತಿ ಇದೆಯಾ, ಹೇಗೆ ಸರ್? ಇವಾಗ ಅವರನ್ನು ಈಗ ಎಜೆ ಆಸ್ಪತ್ರೆಯಲ್ಲಿ ನಾನು ಇದ್ದೇನೆ. ಈಗ ತಕ್ಷಣ ಈಗ ನಾವು ಮಾರ್ಚರಿಗೆ ಹಾಕ್ತೇವೆ ಅದನ್ನು. ಅವರನ್ನು ಬೆಳಿಗ್ಗೆ 8ರಿಂದ 9 ತನಕ ಸಾರ್ವಜನಿಕ ದರ್ಶನಕ್ಕೆ ಅವರ ವ್ಯವಸ್ಥೆ ಇಲ್ಲಿ ಹಿರಿಯ ಅಧಿಕಾರಿಗಳು, ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಪ್ರಶಾಂತ್ ಮಾರ್ಲರ್ ಅವರ ಪೂರ್ಣ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮಗೆ ಬೆಳಿಗ್ಗೆ 8ರಿಂದ 9 ತನಕ ಎಜೆ ಆಸ್ಪತ್ರೆಯ ಆವರಣದಲ್ಲಿ ಸಭಾಂಗಣದಲ್ಲಿ ಅವರ ಸಾರ್ವಜನಿಕ ಸಂದರ್ಶನಕ್ಕೆ ಅವಕಾಶ. ತದನಂತರ ಕದ್ರಿಯ ಇದು ಸ್ಮಶಾನದಲ್ಲಿ ಅವರ ಅಂತಿಮ ಕ್ರಿಯೆ ಶಾಸ್ತ್ರೋಕ್ತವಾಗಿ ನಡೀಲಿಕ್ಕಿದೆ. ಕದ್ರಿಯ ಸ್ಮಶಾನದಲ್ಲಿ ರುದ್ರಭೂಮಿಯಲ್ಲಿ. ಎಸ್ ಸರ್, ಧನ್ಯವಾದಗಳು ಸರ್ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು. ಅಧ್ಯಕ್ಷರು ಕಲ್ಕೂರ ಪ್ರತಿಷ್ಠಾನ ಪ್ರದೀಪ್ ಕುಮಾರ್ ಕಲ್ಕೂರ್ ಅವರು. ಎಸ್, ಅವರು ಹೇಳಿದಂತಹ ಮಾತುಗಳು ಯಾವ ರೀತಿ ಅಂತ ಬಂದಾಗ ಕರ್ನಾಟಕ ಬ್ಯಾಂಕ್ ನಮ್ಮ ಕರಾವಳಿ ಭಾಗದ ಹೆಮ್ಮೆ ಮಾತ್ರ ಅಲ್ಲ, ಇಡೀ ನಮ್ಮ ದೇಶದ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾಗಿದೆ ಈ ಕರ್ನಾಟಕ ಬ್ಯಾಂಕ್ ಅಂತ ಬಂದಾಗ ಆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕರ್ನಾಟಕ ಬ್ಯಾಂಕ್ ಮಾಡಿರುವಂತಹ ಒಂದು ಅತ್ಯುತ್ಪತ್ತವಾಗಿರುವಂತಹ ಸಾಧನೆ ಏನಿದೆ, ಈ ಸಾಧನೆಗೆ ಮೂಲ ಕಾರಣವೂ ಕೂಡ ಪಿ ಜಯರಾಮ್ ಭಟ್ ಅವರು. ಕಾರಣ ಅವರು ಬ್ಯಾಂಕರ್ ಆಗಿದ್ರು ಕೂಡ, ಪ್ರಸಿದ್ಧ ಬ್ಯಾಂಕರ್ ಆಗಿದ್ರು ಕೂಡ ಅವರು ಅವರ ಜೀವನದುದ್ದಕ್ಕೂ ಕೂಡ ಉದ್ಯಮ ಕ್ಷೇತ್ರದಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಬಹಳಷ್ಟು ಕಾರ್ಯಕ್ರಮಗಳಿಗೆ ಬ್ಯಾಂಕಿನ ಮುಖಾಂತರ ಸಪೋರ್ಟನ್ನು, ಪ್ರೋತ್ಸಾಹವನ್ನು ನೀಡ್ತಾ ಇದ್ರು. ಒಂದು ಬ್ಯಾಂಕ್ ಸಮಾಜಮುಖಿಯಾಗಿಯೂ ಕೂಡ ಕೊಡುಗೆಗಳನ್ನು ಸಮಾಜಕ್ಕೆ ನೀಡುತ್ತೆ ಅನ್ನುವಂಥದ್ದನ್ನು ಪಿ ಜಯರಾಮ್ ಭಟ್ ಅವರು, ಅವರ ದೂರದೃಷ್ಟಿತ್ವ ಇದಕ್ಕೆ ತಾಜಾ ಉದಾಹರಣೆ ಆಗಿತ್ತು. ಅದೇ ರೀತಿ ಬಹಳಷ್ಟು ನಮ್ಮ ಕರಾವಳಿ ಭಾಗದಲ್ಲಿ, ಜೊತೆಗೆ ನಾಡಿನಾದ್ಯಂತ ಧಾರ್ಮಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಈ ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಕರ್ನಾಟಕ ಬ್ಯಾಂಕ್ ಬಹಳಷ್ಟು ಸಾಧನೆಗಳನ್ನು ಮಾಡಿತ್ತು ಅಂತ ಬಂದಾಗ ಪಿ ಜಯರಾಮ್ ಭಟ್ ಅವರ ಕೊಡುಗೆ ಅತ್ಯದ್ಭುತವಾಗಿರುವಂಥದ್ದು.